ಹೇಳಿ ನಿಮ್ಗೆ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರಿ. ಎಷ್ಟು ಇವಾಗ ಜಸ್ಟ್ 2021 ಆಯ್ತು ಈ ವರ್ಷಕ್ಕೆ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಮಗೆ ಗಿಫ್ಟ್ ಬೇಡ, ಹೊಟ್ಟೆಗೆ ಚಾಟ್ಸು ಪಾನಿಪುರಿ ಕೊಡ್ಸಿದ್ರೆ ಸಾಕು ಅಂತ. ಅದಕ್ಕೆ ಇವತ್ತು ಅದಕ್ಕೇಂತಾನೇ ಕರ್ಕೊಂಬಂದು ಕೊಡ್ಸಿದ್ದಾರೆ. ಪ್ರಾಯ ಆಯ್ಬೇಕಪ್ಪ ಆಪು ಜೊತೆ ನಡಪ್ಪರ ಇಂಚಪುರ. ಓಹೋ ಇಂಕ ಪ್ರಾಯ ಅಂಡಿಗೆ ಇಪ್ಪಡ ಇನ್ನತ್ರ ಏನು ಬರಲ್ಲ, ಅದಲ್ಲಿ ಗ್ಲಾಸ್ ಇದೆ. ಓಕೆ ಅಲ್ಲೇ ಇರು ನೋಡಲಿ ಬಂತು ನೋಡಲಿ ಝೂ ಅಲ್ಲಿ ಕರ್ಕೊಂಡ್ಬಂದು ನನ್ನ ಬರ್ಡೇ ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಂಚೆಲ್ಲರ್ ಮಾತಿರ್ಲಾ, ಎಂಚೆಲ್ಲರ್ ಕೇಳ್ರಿ. ಎಸ್, ನಾವಿವತ್ತು ಆಸ್ ಯು ಕ್ಯಾನ್ ಸಿ ಮತ್ತೆ ಹೊರಟಿದೀವಿ ಒನ್ಸ್ ಅಗೇನ್. ಇವತ್ತು ನಂದು ಬರ್ಡೇ, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋ ವ್ಲಾಗಲ್ಲೇ. ಸೊ ಹಾಗಾಗಿ ಬಟ್ ಇವತ್ತು ನನ್ನ ಬರ್ಡೇ ಆದ್ರೂ ಟ್ರೀಟ್ ಇವತ್ತು ನಾನು ರೇಯಾಂಶ್ ಕೊಡ್ತಾ ಇರೋದು ಅಲ್ಲ ರೇಯಾಂಶ್? ಹಾ, ಯಾಕೆ ಏನ್ ಹೇಳು? ಅವನಿಗೆ ಯಾವಾಗ್ಲೂ ನಾವೆಲ್ಲೆಲ್ಲೋ ಹೋಗ್ತೀವಿ ಸುತ್ತಾಡಕ್ಕೆ, ಅಲ್ಲೆಲ್ಲ ಅವನಿಗೆ ಬೋರ್ ಆಗುತ್ತೆ, ಸುಮ್ನೆ ಅವನಿಗೇನು ಇಂಟ್ರೆಸ್ಟ್ ಆಗಲ್ಲ ಅದೆಲ್ಲ ನೋಡಕ್ಕೆ. ಸೊ ಅವನಿಗೊಂದ್ ಸ್ವಲ್ಪ ಖುಷಿ ಆಗ್ಲಿ ಇವತ್ತು ಅಂತ ಹೇಳ್ಬಿಟ್ಟು ನಾವು ಝೂಗ್ ಹೋಗ್ತಾ ಇದ್ದೀವಿ. ಇಲ್ಲೇ ಟೊರೊಂಟೊ ಝೂಗೆ, ಒಂದ್ ಸ್ವಲ್ಪ ಫೇಮಸ್ ಝೂ ಅದು, ತುಂಬಾ ವಾಸ್ಟ್ ಏರಿಯಾದಲ್ಲಿ ಇದೆ. ಸೊ ನೋಡ್ಬೇಕು ಎಷ್ಟು ಕವರ್ ಮಾಡಕ್ ಆಗುತ್ತೆ ಅಂತ. ಸೊ ಇವಾಗ ಸದ್ಯಕ್ಕೆ ಬೆಳಗ್ಗೆನೆ ಹೊರಟಿದ್ದೀವಿ, 10:30 ಆಗಿದೆ ಟೈಮ್ ಅಲ್ಲ ರೇಯಾಂಶ್? ರೇಯಾಂಶ್ ಇಸ್ ವೆರಿ ಎಕ್ಸೈಟೆಡ್ ಅಲ್ವಾ? ಫೈನಲಿ ಇವತ್ತೆಲ್ಲೋ ಹೋಗ್ತಿದ್ದೀವಿ ಅಂದ್ರೆ ಅವ್ನಿಗೆ ಒಂದ್ ಸ್ವಲ್ಪ ಜಾಸ್ತಿ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ಬೇರೆ ಎಲ್ಲ ಹೋದಾಗ ಅವ್ನಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ. ಇವತ್ತು ಝೂ ಹೋಗ್ತಾ ಇರೋದು, ತುಂಬಾ ಲಾಟ್ಸ್ ಆಫ್ ಅನಿಮಲ್ಸ್ ಎಲ್ಲ ನೋಡ್ಬೋದು ಅಂತ ಅವ್ನಿಗೆ ಸಖತ್ ಖುಷಿ ಆಗಿದೆ ಅಲ್ಲ ರೇಯಾಂಶ್? ಲಯನ್, ಟೈಗರ್, ಜಿರಾಫ್ ಎಲ್ಲ ನೋಡ್ಬೋದಲ್ವಾ? ಎಸ್. ನಾವು ರೀಚ್ ಆಗಿದ್ದೀವಿ ಇಲ್ಲಿ. ಅಂಡ್ ಇದೆಲ್ಲ ಸೇರಿ ಇಲ್ಲೊಬ್ರು ಮ್ಯಾಪ್ ನೋಡ್ತಾ ಹೊರಟಿದ್ದಾರೆ ಹೆಂಗ್ ಹೋಗೋದು ಅಂತ. ಸಿ ಎಷ್ಟು ಅಂದ್ರೆ ತುಂಬಾ ದೊಡ್ಡದಾಗಿದೆ ಎಲ್ಲ ಏರಿಯಾ, ಫುಲ್ ಸೇರ್ಬಿಟ್ಟು ಒಂದು 4 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಕಂಪ್ಲೀಟ್ ಸೇರಿದ್ರೆ. ಸೊ ಎಷ್ಟು ದೂರ ಹೋಗಕ್ಕಾಗತ್ತೆ ಇವತ್ತು ನೋಡ್ಬೇಕು ಅಲ್ಲ ರೇಯಾಂಶ್? ಎಕ್ಸೈಟೆಡ್? ಎಸ್. ಏನದು? ಇಲ್ಲಿ ನೋಡಿಲಿ, ಏನದು? ಇಬ್ರು ಕೂತ್ಕೊಂಡು ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ. ಇವತ್ತು ವೀಕ್ ಡೇ ಆದ್ರೂ ಫುಲ್ ಇದ್ದಾರೆ ಜನ. ಸೊ ಎಲ್ಲ ಮಾಸ್ಕ್ ಹಾಕೊಂಡೇ ಓಡಾಡ್ತಾ ಇದ್ದೀವಿ ನಾವು. ರೇಯಾಂಶ್, ಆರ್ ಯು ಹ್ಯಾವಿಂಗ್ ಫನ್? ಖುಷಿ ಆಗ್ತಾ ಇದೆಯಾ? ಬರ್ಡೇ ಯಾರ್ದು ಇವತ್ತು? ಆದ್ರೆ ಮಜಾ ಬರ್ತಾ ಇರೋದು ನಿಂಗಲ್ಲ? ಖುಷಿ ಆಗ್ತಾ ಇದೆಯಾ? ಅಲ್ಲೇನಿದೆ ನೋಡಲ್ಲಿ, ರೈನೋಸರಸ್. ಒಂಜಿಲ್ಲ ಇತ್ತಂದ್ರೆ ಚೀತದ ಒಂದಕ್ಕೆ ಹೋದು ಬೂರ್ಬಾ. ಐ ಡೋಂಟ್ ನೋ ರೇಂಜ್ ಏನ್ ಮಾಡೋದು ಚೀತ ಬಂದ್ರೆ? ಚೀತ ತರನೇ ಫಾಸ್ಟ್ ಆಗಿ
ಚೀತಾ ಓಡಕ್ಕೆ ಫೇಮಸ್ ಅಲ್ವಾ, ಸೊ ಚೀತಾ ಏನಾದ್ರು ಅಲ್ಲಿಂದ ರಟ್ಟಿ ಈಚೆ ಬಂದ್ರೆ ಉಂಟಲ್ಲ ಎಳ್ದು ಓಡುದು ಚೀತದಾಗೆ ನಾವು ಅಲ್ಲವೇ. ನೋಡಲಿ ಅದು ಹೆಂಗೆ ನೋಡ್ತಾ ಇದೆ ಅಂದ್ರೆ ನಮ್ಮನ್ನ ಜಸ್ಟ್ ಏನಾದ್ರೂ ಮಿಸ್ ಆಗಿ ಏನಾದ್ರು ಅಲ್ಲಿಂದ ಹಾರಿ ಬರ್ಬೇಕು. ಏರಿಯಾ ತುಂಬ ದೊಡ್ಡದಾಗಿದೆ, ಅಂದರೆ ರೀಜನ್ ವೈಸ್ ಸಪ್ರೇಟ್ ಮಾಡಿಟ್ಟಿದ್ದಾರೆ. ಕೆನಡಾ ರೀಜನ್ ಬೇರೆ, US ರೀಜನ್ ಬೇರೆ, ಆಸ್ಟ್ರೇಲಿಯಾ ರೀಜನ್ ಬೇರೆ, ಇಂಡೋ ಮಲೈ ಅಂತ ಒಂದು ಬೇರೆನೇ ರೀಜನ್ ಮಾಡಿಟ್ಟಿದ್ದಾರೆ. ಸೊ ಎಲ್ಲ ಒಂದೊಂದೊಂದೊಂದೊಂದು ಕವರ್ ಮಾಡ್ತಾ ಹೋದರೆ ಸೊಂಟ ಬಿದ್ದೋಗುತ್ತೆ ಅನಿಸುತ್ತೆ ನಡೆದು. ಝೂಗೆ ನಾವೇನೋ ಬರ್ತೀವಿ ಏನೋ ನೋಡೋಕ್ಕೆ ಅಟ್ರಾಕ್ಷನ್ ಮಕ್ಕಳಿಗೆ ತೋರಿಸೋದು ಅಂತ, ಬಟ್ ಆ್ಯಕ್ಚುಲಿ ಅದನ್ನು ನೋಡ್ತಾ ಇದ್ರೆ ಕೆಲವೊಂದು ಪ್ರಾಣಿಗಳನ್ನು ನಮಗೆ ಬೇಜಾರಾಗುತ್ತೆ ಝೂ ಕಲ್ಚರ್ ನೆನೆಸ್ಕೊಂಡು. ಅಂದರೆ ಅದಕ್ಕೆ ಕೆಲವೊಂದು ಕೇಜ್ಗಳಲ್ಲಿ ಒಂದೊಂದೇ ಇರುತ್ತೆ ಅದು, ಅಂದರೆ ಅದಕ್ಕೊಂದು ಜೊತೆಗೂ ಏನೂ ಇರೋದಿಲ್ಲ ಆ್ಯಂಡ್ ಸ್ವಲ್ಪನೇ ಸ್ಪೇಸ್ ಇರುತ್ತೆ. ಸೊ ಇವಾಗ ಅಲ್ಲೊಂದು ನಾನೊಂದು ನೋಡಿದೆ, ಏನೋ ಒಂದು ಗೋಸ್ಟ್ ಕ್ಯಾಟ್ ಅಂತ, ಅದಕ್ಕೇನೋ ಅಷ್ಟೇ ಒಂದು ಯಾರೂ ಇಲ್ಲ ಜೊತೆಗೆ, ಅಲ್ಲಿ ಒಂದೇ ಅದ್ರ ಪಾಡಿಗೆ ಸುಮ್ಮನೆ ರೌಂಡ್ ಬರ್ತಾ ಇರುತ್ತೆ. ಏನು ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ಒಂಥರ ಆಗುತ್ತೆ, ಝೂ ಕಲ್ಚರ್ ಚೆನ್ನಾಗಿಲ್ಲ. ಸದ್ಯಕ್ಕೆ ಆಗ್ತಾ ಇದೆ ನಮ್ದು ಲಂಚ್. ಇಲ್ಲಿ ಒಳಗಡೆ ಎಲ್ಲ ರೆಸ್ಟೋರೆಂಟ್ ಇದ್ದಿದ್ದೆಲ್ಲ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಾವು ಬೆಳಗ್ಗೆನೆ ಮನೆಯಿಂದನೇ ಮಾಡ್ಕೊಂಡ್ ಬಂದಿದ್ವಿ ಚಪಾತಿ ಅಂಡ್ ಪಲ್ಯ ಅಂಡ್ ಜೊತೆಗೆ ರೇಂಜ್ಗೆ ಕುಕ್ಕುಂಬರ್. ಸೊ ವಿ ಆರ್ ಹ್ಯಾವಿಂಗ್ ಅ ಲಂಚ್. ಅಲ್ಲ ರೇಂಜ್ ಅಸ್ವಾಗ್ತಾ ಇದೆಯಾ ನಡೆದು. ಸೊ ಇವಾಗ ಎಲ್ಲ ಫುಲ್ ಸೇರುತ್ತೆ ಎಷ್ಟು ಕೊಟ್ರು ಅಲ್ಲ. ಸೊ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಹೋಗೋ ಅಷ್ಟರಲ್ಲೇ ಈ ತಿಂದಿರೋದು ಕರ್ಗೋಗಿದೆ ನಮ್ಮದು ಅಲ್ಲ ರೇ. ಬಚ್ಚಿಂಡು ಎಂಕ್ಲೆಗ ಒಂದಪ್ಪ ಪಾಯಾಂಡು ನನ್ನ ಇಂಚ ನಡಪರ ಆಪುಜಿ ಪ್ರಾಯ ಆಯ್ಬೋಕ ಆತ ಪ್ರಾಯ ಆಯ್ಬೋಕ ಆಪುಜತ ನಡಪರ ಇಂಚ ಪೂರ. ಓಹೋ ಇಂಕ್ ಪ್ರಾಯ ಅಂಡಿಗೆ ಇಪ್ಪಳ. ಅದು ಅಮೇರಿಕನ್ ಫ್ಲೆಮಿಂಗೋ, ಅದು ಇವಾಗ ರೆಸ್ಟಿಂಗ್ ಪೊಸಿಷನಲ್ಲಿದೆ. ರೆಸ್ಟ್ ಮಾಡಬೇಕಾದ್ರೆ ಅದು ಒಂದೇ ಕಾಲಲ್ಲಿ ನಿಲ್ಲದಂತೆ ಆ್ಯಂಡ್ ಅದರದ್ದು ಉದ್ದ ಏನು ನೆಕ್ಕಿದೆ ಅದನ್ನು ಅದ್ರ ವಿಂಗ್ ಕೆಳಗಡೆ ಹಾಗೆ ಹುದುಗಿಸ್ಕೊಂಡು ಮಲ್ಗದಂತೆ, ಹಾಗೆ ನಿಂತ್ಕೊಂಡು. ಸೊ ಕ್ಯಾನ್ ಯು ಇಮ್ಯಾಜಿನ್ ಸ್ಲೀಪಿಂಗ್ ಇನ್ ದಟ್ ಪೊಸಿಷನ್ ಅಂತ ಬರೆದಿದ್ದಾರಲ್ಲಿ. ಐ ಡೋಂಟ್ ಥಿಂಕ್ ಸೊ. ಅರೌಂಡ್ ಜರ್ತದೆ ಕಟ್ಟಿ ಒಳ್ಳೆ ನಿದ್ದೆ ಊಟ ಆಗಿ. ಅಯ್ಯೋ ಈಚೆದು ಲೋಕ ಇಲ್ಲ ಅಂತ ಬರ್ತಾ ಇದ್ದಾರೆ. ಹಂಗೆ ನಿಂತ್ಕೊ ಅಲ್ಲೇ ನೋಡ್ತಾ ಇರು. ಇನ್ನತ್ರ ಏನು ಬರಲ್ಲ, ಅದ್ರಲ್ಲಿ ಗ್ಲಾಸ್ ಇದೆ. ಓಕೆ ಅಲ್ಲೇ ಇರು ನೋಡಲಿ ಬಂತು ನೋಡಲಿ ಇಲ್ಲೇ ನಿಂತ್ಕೊಳ್ಳಿ. ನಾನೇನು ಮಾಡಲ್ಲ. Oh my God, ಎಷ್ಟು ದೊಡ್ಡ ಸಕ್ಕತ್ತು. ಸೊ ಅಲ್ಲಿಗೆ ಝೂ ಕತೆ ಮುಗಿಸ್ಕೊಂಡು ಒಂದು ರೌಂಡು ಇವಾಗ ಆನ್ ದ ವೇ ಮನೆಗೆ ಹೋಗ್ತಾ ಇಲ್ಲಿ ಒಂದು ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ನಿಲ್ಸಿದೀವಿ. ಅವ್ನ ಮುಖ ನೋಡ ಒಂದು ಹೆಂಗಾಗಿದೆ ಮುಖ, ಸುಸ್ತಾಗಿದೆ ಇವತ್ತು ನಡೆದು. ಏನ್ ಮಾಡೋದು, ಝೂ ಅಂದ್ಮೇಲೆ ನಡಿಲೇಬೇಕು. ಎಲ್ಲ ಪ್ರಾಣಿಗಳನ್ನು ಒಂದೇ ಕಡೆ ಇಡಕ್ಕಾಗತ್ತಾ, ತುಂಬಾ ದೂರದಲ್ಲಿ ಇಟ್ಟಿರ್ತಾರೆ. ಸೊ ಹಂಗಾಗಿ ತುಂಬಾ ಹೊತ್ತು ನಡಿಬೇಕಾಗತ್ತೆ ಅಲ್ವಾ ರೇಯಂಶ್? ಸೊ ರೇಯಂಶ್ನಿಗೆ ಝೂಗ್ ಹೋಗಿ ಖುಷಿ ಆಯ್ತಾ? ಬಟ್ ಬೇಜಾರಲ್ವಾ? ಇವಾಗ ನೋಡು ಕೊರೋನಾ ಬಂದಾಗಿಂದ ಮನೆಯಲ್ಲೇ ಇದೀವಿ. ಸೊ ನಮಗೆ ಎಷ್ಟು ಬೇಜಾರಾಗ್ತಾ ಇತ್ತು, ಹೊರಗಡೆ ಹೋಗಕ್ಕಿಲ್ವಲ್ಲ ಅಂತ. ಹಂಗೆ ಆ ಪ್ರಾಣಿಗಳನ್ನು ಜಂಗಲಿಂದ ತಗೊಂಡ್ಬಂದು ಎಲ್ಲ ಈ ತರ ಝೂ ಅಲ್ಲಿ ಹಾಕಿಟ್ಟಿದ್ದಾರೆ. ಆ ಪ್ರಾಣಿಗಳು ಆ ಜಾಗದಲ್ಲಿ ಮಾತ್ರ ಅಷ್ಟೇ ಓಡಾಡ್ಕೊಂಡಿರಕ್ಕಾಗದು. ಅದಕ್ಕೂ ಎಷ್ಟು ಬೇಜಾರಾಗ್ಬೋದು ಅಲ್ವಾ ರೇಯಂಶ್? ಒಂದ್ ಸ್ವಲ್ಪನೇ ಜಾಗ ಇರುತ್ತೆ, ಅಷ್ಟರಲ್ಲೇ ಓಡಾಡ್ಕೊಂಡಿರ್ಬೇಕಲ್ಲ. ಅದಕ್ಕೆ ಫ್ರೀ ಆಗಿ ಓಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅಲ್ಲ. ಅದಕ್ಕೂ ಬೇಜಾರಾಗ್ಬೋದು ಅಲ್ವಾ? ಸೊ ಝೂ ಒಳ್ಳೇದಲ್ವಾ? ಝೂ ಅಲ್ಲಿ ಪ್ರಾಣಿಗಳನ್ನ ಇಡೋದು ಒಳ್ಳೇದಲ್ಲ ಅಲ್ವಾ? ಅದು ಇಟ್ಸ್ ವೆರಿ ಬ್ಯಾಡ್ ಅಲ್ವಾ?
ಹೋಗಿ ಕತ್ರಿ ತಗೊಂಡು ಹೋಗೋದು ಮನೆಯಲ್ಲಿ ಹಿಂಗೆ ಅಂತ ಕಟ್ ಮಾಡಿರ್ತಾರೆ. ಹಿಂಗೆ ಕತ್ರಿ ತಗೊಂಡು ಹೋಗ್ಬಿಟ್ಟು ಸೀದರಲ್ಲಿ ಕಟ್ ಮಾಡ್ಬೇಕಾ ಕೇಜನ್ನೆಲ್ಲ? ಹೌದಾ? ಅವಾಗೆಲ್ಲ ಹೋಗ್ಬಿಡುತ್ತ ಹೊರಗಡೆ. ನಂಗೆ ಮಾಡ್ಬೇಕಿತ್ತಲ್ವಾ? ಅದೇ. ಸೊ ಆನ್ ದ ವೇ ಇವಾಗ ಈಗ ಒಂದು ಪಾನಿಪುರಿ ಮತ್ತೆ ಇಲ್ಲಿ ವಡಾಪಾವ್ ಎಲ್ಲ ಇದೆ. ಸ್ವಲ್ಪ ಬಾಂಬೆ ಝೋನ್ ಅಂತ ಒಂದು ಶಾಪ್ ಇದು. ಇಲ್ಲಿ ಬಂದು ಇವಾಗ ನಿಂತಿದೀವಿ ಕಾರ್ ಪಾರ್ಕ್ ಮಾಡಿ. ಅವ್ರು ತರಕ್ ಹೋಗಿದ್ದಾರೆ. ಸೊ ಅಲ್ಲಿಂದ ಇವಾಗ ಒಂದು ಬರ್ಡೇ ಆಗ್ಬಿಟ್ಟು ಒಂದು ಪಾನಿಪುರಿ ಇಲ್ಲ ಅಂದ್ರೆ ಹೆಂಗಿರುತ್ತೆ ಅಲ್ವಾ? ಹಂಗೆ ಬರ್ಡೇ ಅಂದ್ಮೇಲೆ ಪಾನಿಪುರಿ ತಿಂದೆ ಇದ್ರೆ ಸಮಾಧಾನ ಆಗುತ್ತಾರೆ ನಮ್ಗೆ ಅಲ್ವಾ? ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನಾವು ಒಂದು ವೀಕ್ ಕೂಡ ಮಿಸ್ ಮಾಡ್ತಾ ಇರ್ಲಿಲ್ಲ ಪಾನಿಪುರಿ ತಿನ್ನೋದು. ಒಂದೊಂದ್ಸರಿ ನಂಗೆ ಆಶ್ಚರ್ಯ ಆಗುತ್ತೆ, ನಾನು ಇಲ್ಲಿ ಹೆಂಗಪ್ಪ ಇದೀನಿ ಪಾನಿಪುರಿ ತಿಂದೆ ಅಂತ. ಅಷ್ಟು ಫೇವ್ರೇಟ್ ನನಗೆ ಪಾನಿಪುರಿ. ಸೊ ಎನಿವೇಸ್ ಇವಾಗ ಒಂದು ಇಲ್ಲಿ ತಿನ್ಕೊಂಡು ಹೋಗ್ಲೇಬೇಕು ಅಂತ ಇವಾಗ ಬಂದಿದ್ದೀವಿ. ಬೇಕಾರೆ ಯಮ್ಮಿ ಪಾನಿಪುರಿ ಹೆಂಗೆ? ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಮ್ಗೆ ಗಿಫ್ಟ್ ಬೇಡ, ಹೊಟ್ಟೆಗೆ ಚಾಟ್ಸು ಪಾನಿಪುರಿ ಕೊಡ್ಸಿದ್ರೆ ಸಾಕು ಅಂತ. ಅದಕ್ಕೆ ಇವತ್ತು ಅದಕ್ಕೆಂತಾನೇ ಕರ್ಕೊಂಬಂದು ಕೊಡ್ಸಿದ್ದಾರೆ. ಅಂಡ್ ಪಾನಿಪುರಿ ತಿಂದಾಯ್ತು. ಅಂಡ್ ಇಲ್ಲಿರೋದು ಇವಾಗ ಸದ್ಯಕ್ಕೆ ವಡಾಪಾವ್, ಬಾಂಬೆ ಸ್ಪೆಷಲ್ ವಡಾಪಾವ್. ಇದನ್ನ ತಿನ್ಕೊಂಡು ಹೋಗೋದು ಮನೆಗೆ. ಹೌದಾ ಬಾಬಾ? ಇವಾಗ ಝೂಗೆ ಹೋಗಿ ಬಂದೂನು 6:30 ಆಗಿದೆ ಗಂಟೆ. ಅವನಿಗೆ ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಮಾತ್ರ ಇವಾಗ ಮಾಡ್ತಾ ಇದ್ದೀವಿ. ಅದು ನನಗೆ ಸುಸ್ತಾಗಿದೆ ಬಾಬಾ, ಬೇಡ ಅಂತ ಹೇಳಿದ್ರೆ ಹಂಗೆಲ್ಲ ಇಲ್ಲ, ನೀನ್ ಫುಲ್ ಇಂಟ್ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ದ. ಸೊ ಅವನ ಇಂಟ್ರೆಸ್ಟ್ ನೋಡ್ಬಿಟ್ಟು ಇವಾಗ ನಾನು ಒಂದ್ ಸ್ವಲ್ಪ ಜೋಶ್ ತರಿಸ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದೀನಿ. ಅಲ್ಲ ರೇಂಜ್? ನೀನ್ ಹೇಳ್ತಿ ಹ್ಯಾಪಿ ಬರ್ಡೇ? Happy birthday to you. Happy birthday to you. Happy birthday, happy birthday, happy birthday, Amma. Thank you, Reyansh. Choji mangarena. Is it yummy? No. Thank you. Welcome. ಥ್ಯಾಂಕ್ ಯು. ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಗೆ ಎಷ್ಟು ವರ್ಷ ಆಯ್ತು ಹೇಳಿ, ನೆಕ್ಸ್ಟ್ ನಿಮ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರ್ಬೇಕಾದ್ರೆ ಹೇಳಿ ನಿಮ್ಗೆ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ರಿ. ಎಷ್ಟು ಇವಾಗ ಜಸ್ಟ್ 2021 ಆಯ್ತು ಈ ವರ್ಷಕ್ಕೆ. ಅಲ್ಲ ಎಷ್ಟಾಯ್ತು ಏನ್ ಚಮ್ಮಗೆ? ಎಷ್ಟು 21 ಏನಿಲ್ಲ ನಮ್ಗೆ ಆಯ್ತು, ಸುಮಾರು ಆಯ್ತು. ಬಟ್ ಏಜ್ ಇಸ್ ಜಸ್ಟ್ ನಂಬರ್. ಎಷ್ಟಾದ್ರೆ ನಂದು ಏಜ್ ಇಸ್ ಜಸ್ಟ್ ನಂಬರ್ ಅಲ್ವಾ? ಸೊ ಪರವಾಗಿಲ್ಲ. ಅಂಡ್ ನೀವು ಆಲ್ರೆಡಿ ತುಂಬಾ ಜನ ನನಗೆ ವಿಶ್ ಮಾಡಿದೀರಾ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು. ತುಂಬಾ ಜನ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾನೆ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ಇವಾಗ ಎಲ್ಲ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ಗಳು ಒಂದು ರಾಶಿ ಬಂದಿದೆ. ಸೊ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಾನು ಯಾವ್ದಕ್ಕೂ ಇನ್ನು ರಿಪ್ಲೈ ಮಾಡಕ್ಕಾಗಿಲ್ಲ. ಇವಾಗ ಒಂದೊಂದೇ ನೋಡ್ತಾ ರಿಪ್ಲೈ ಮಾಡ್ತಾ ಇದ್ದೆ. ಇವತ್ತು ಬೆಳಗ್ಗೆಯಿಂದ ಟೈಮ್ ಆಗಿಲ್ಲ ಅಂತ. ಸೊ ಎಲ್ಲರಿಗೂ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಯಾರೆಲ್ಲ ವಿಶ್ ಮಾಡಿದಿರೋ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೆ ನಾವಿವಾಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತಮಗೆಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಎಸ್, ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.